ಬರೋಬ್ಬರಿ 18 ವರ್ಷಗಳ ಕಾಯುವಿಕೆ ಕೊನೆಗೂ ಅಂತ್ಯವಾಗಿತ್ತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮಂಗಳವಾರ ರಾತ್ರಿ ಮೊಟೇರಾದ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಕಪ್ ಎತ್ತಾ ಇದ್ದಂತೆ ಬೆಂಗಳೂರು ಸಹಿತ ಪ್ರತಿ ಜಿಲ್ಲೆಗಳಲ್ಲೂ ತಡರಾತ್ರಿವರೆಗೂ ಕ್ರೀಡಾಭಿಮಾನಿಗಳು ಹುಚ್ಚೆದ್ದು ಕುಣಿದರು. ಹಲವು ಕಡೆಗಳಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಆರ್ಸಿಬಿ ಗೆದ್ದ ಹಿನ್ನೆಲೆ ಮೈಸೂರಿನ ಬೆಳವಾಡಿಯಲ್ಲಿರುವ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಕ್ರೀಡಾಭಿಮಾನಿಗಳಿಗೆ ಉಚಿತ ಸೇವೆಯನ್ನು ನೀಡಲಾಗಿದೆ. ಮೈಸೂರಿನ ಬೆಳವಾಡಿ ಇನ್ಫೋಸಿಸ್ ರಸ್ತೆಯ ಮೈಸೂರು ಯೂನಿಯನ್ ಬಾರ್ ಅಂಡ್ ರೆಸ್ಟೋರೆಂಟ್ನ ಮಾಲಕ ಹರ್ಷ ಮೇಲಾಂಟ ಅವರು ಆರ್ಸಿಬಿಯ ದೊಡ್ಡ ಅಭಿಮಾನಿಯಾಗಿದ್ದು, ಅತ್ತ ಆರ್ಸಿಬಿ ತಂಡ ವಿಜಯಶಾಲಿ ಆಗ್ತಾ ಇದ್ದಂತೆ ತಮ್ಮ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ತುಂಬಿದ್ದ ಗ್ರಾಹಕರಿಗೆ ಫ್ರೀ ಲಿಕ್ಕರ್ ಹಾಗೂ ಫುಡ್ ಘೋಷಣೆ ಮಾಡಿದ್ದಾರೆ. ಕಿಕ್ಕಿರಿದು ತುಂಬಿದ್ದ ಗ್ರಾಹಕರು ಹರ್ಷ ಮೇಲಾಂಟ ಅವರ ಉಚಿತ ಕೊಡುಗೆಯನ್ನ ಆರ್ಸಿಬಿ ವಿಜಯೋತ್ಸವದೊಂದಿಗೆ ಇನ್ನಷ್ಟು ಅದ್ದೂರಿಯಾಗಿ ಆಚರಿಸಿದರು. ಈ ವಿಜಯದ ಉತ್ಸಾಹವನ್ನ ಮೈಸೂರು ಯೂನಿಯನ್ ಬಾರ್ ಅಂಡ್ ರೆಸ್ಟೋರೆಂಟ್ ಇಮ್ಮಡಿಗೊಳಿಸಿತ್ತು. Mangaluru Union, you have a new cocktail called the RCB cocktail that's launched.